ಕಳೆದ ವಾರ ನಿರಂತರವಾಗಿ ಅಬ್ಬರಿಸಿ ಜನತೆಗೆ ಸಂಕಷ್ಟ ತಂದ ಮಳೆರಾಯನ ಅಬ್ಬರಕ್ಕೆ 2 ದಿನಗಳ ಕಾಲ ತೆರೆ ಬಿದ್ದಿದ್ದು ಇದೀಗ ಮತ್ತೆ ಸೋಮವಾರ ರಾತ್ರಿಯಿಂದ ಆರಂಭಗೊಂಡಿದೆ. ಸೋಮವಾರ ಆರಂಭಗೊಂಡ ಮಳೆ ಮಂಗಳವಾರ ಇಡೀ ದಿನ ಧಾರಾಕಾರವಾಗಿ ಸುರಿಯಲಾರಂಭಿಸಿದೆ. ಈ ನಿರಂತರ ಮಳೆಯ ಕಾರಣ ಪುತ್ತೂರು ನಗರದ ಚರಂಡಿಗಳು ತುಂಬಿ ರಸ್ತೆಯಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ಗ್ರಾಮಾಂತರ ಭಾಗದ ತೋಡುಗಳು ತುಂಬಿ ಹರಿಯಲಾರಂಭಿಸಿದೆ. ತಾಲೂಕಿನ ವಿವಿಧ ಭಾಗದಲ್ಲಿ ಧರೆ ಕುಸಿದು ಹಾನಿ ಸಂಭವಿಸಿದೆ. ಬೆಳಿಗ್ಗೆ ಮತ್ತು ಸಂಜೆ ಶಾಲಾ ಮಕ್ಕಳು ಮಳೆಯ ಅಬ್ಬರಕ್ಕೆ ಪರದಾಡುವಂತಾಯಿತು. ಆರಂಭಿಕ ಮಳೆ ಹಾಗೂ ಮುಂಗಾರು ಮಳೆಯ ಆದಿಯಲ್ಲಿಯೇ ತಾಲೂಕಿನಲ್ಲಿ ಹಲವು ಮನೆಗಳಿಗೆ ಮರ ಬಿದ್ದು ಹಾನಿಯಾಗಿದೆ. ಕೃಷಿ ತೋಟಗಳಿಗೂ ಹಾನಿ ಸಂಭವಿಸಿದೆ. 17 ಪಕ್ಕಾ ಮನೆಗಳಿಗೆ ತೀವ್ರ ಹಾನಿ ಉಂಟಾಗಿದೆ. 26 ಪ್ರಕರಣಗಳಲ್ಲಿ ಪಕ್ಕಾ ಮನೆಗಳಿಗೆ ಭಾಗಶಃ ಹಾನಿ ಸಂಭವಿಸಿದೆ. ಕೃಷಿ ಮತ್ತು ಅಡಕೆ ತೋಟಗಳಿಗೆ ಹಾನಿಯಾದ 16 ಪ್ರಕರಣಗಳು ದಾಖಲಾಗಿವೆ. ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ವಿವಿಧ ರೀತಿಯ ಸಾರ್ವಜನಿಕ ಹಾನಿಗೆ ಒಳಗಾದ 60 ಪ್ರಕರಣಗಳಿಗೆ ಸಂಬಂಧಿಸಿ 11,75,429 ರೂಪಾಯಿ ನಷ್ಟ ಅಂದಾಜು ಮಾಡಲಾಗಿದ್ದು, ಕಂದಾಯ ಇಲಾಖೆಯ ಮೂಲಕ 5,04,100 ರೂಪಾಯಿ ನಷ್ಟ ಪರಿಹಾರ ವಿತರಣೆ ಮಾಡಲಾಗಿದೆ. 2018-19ನೇ ಸಾಲಿನಲ್ಲಿ ಪರಿಹಾರ ವಿತರಣೆಗಾಗಿ ಹಾಗೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಅನುದಾನ ಬಿಡುಗಡೆಯಾಗಿಲ್ಲ. ಹಿಂದಿನ ಉಳಿಕೆಯ ಹಣ ಮುಗಿದರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಪಡೆದುಕೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.